ಒಂದು ಸ್ವಲ್ಪ ಒಂಜಿ ಪಂಡಲ್ ದೆಪ್ಪುಗ ಒಂಜಿ ಸಲ ಇಂಚಿನ ಗಾಡಿ ಅಂಡಲ್ ದೆಪ್ಪು ನೆನೆ ಒಂಜಿ ಇಂದು ಗಾಡಿ ಬರ್ಪು ನಮಗೆ ಓ ಮೂಲುಂಡು ಇಂದ ಕೈತಲ್ಲುಂತೇರೆ ಇಂಚಿನ ಗಾಡಿ ಒಂದು ದೆಪ್ಪುಗ ಸರ್ತ ಇಲ್ಲವಾ ಇಂಜಿ ಇಂಜಿದಿಲ್ಲ ಅದತ್ತು ಹಾಂ ಓಯ್ ಬ್ಯಾಂಗ್ಳೂರ್ಗೆ ರೀಚ್ ಇತ್ತೆ BMTC ಬಸ್ ಸ್ಟಾಪ್ ಇರಲ್ಲ ಇದೊಂದು ಎಸ್ ಇದಂಡ ರೂಮ್ ಅಂತ ನಮ್ಮ ಬನಶಂಕರಿಗೆ ಬರ್ತದೆ ರೂಮ್ ಅಂತ ಸೊ ಮುನ್ಪರ್ದು ನಾನು ಸ್ವಲ್ಪ ಚಾ ಪರಿಯರ್ಬೋದು ಚಾ ಪರ್ದ ಇಂದಕ್ಕ ಫಸ್ಟ್ ದೂರ ಹೋಗ್ಪುಣೆ ತೋಡೊಂದು ಇಸ್ಕಾನ್ ಟೆಂಪಲ್ ಇದ್ದಿಂದ ಶೋರೂಮು ಅವರೊಂದು ಗೊತ್ತಿದ್ದಿತ್ತೆ ಫಸ್ಟ್ ಹೋಯ್ ಏರಿ ಚಡ್ಡಿ ಆಡ್ತಿದ್ದೀವಿ ಬಿ ಸೇಮ್ ಪಪ್ಪಿ ಸೇಮ್ ಅಮ್ಮ ಇಲ್ಲ ಅಮ್ಮನ ಗೊಂಗ ಕೊಡೋಂಡು ನಮ್ಮ ಟಿಫಿನ್ ಕಲ್ತಿದ್ದೆ ಹೋಯ್ ರೂಮ್ದ ಕಾಸ್ಟ್ 3400 ಕೊಟ್ಟಾಂಡು ಒಂದು ದಿನಕ್ಕೆ ಎಲ್ಲ ಏನ್ಮಾಡ್ತ ಗ್ಲಾಸ್ ಐತೆ ಹಾಂ ಹಾಂ ಪುಣ್ಯಕ್ಕೆ 20 ರೂಪಾಯಿ ಜಾಸ್ತಿ ಚಾಪರಿರ್ವೈದ ದಾವಣಗೆರೆ ದಿನದೇಶ ಹೋಟೆಲ್ಗೆ ಸೊ ಒಂದು ಬಾಜಿಗೆ ಮುಕ್ಕಲ ಬಾಟಾಟ ನೆಂದು ಮಸಾಲ ಬೆಣ್ಣೆ ದೋಸೆ ಬೊಕ್ಕ ಖಾಲಿ ದೋಸೆ ಅಂತಿತ್ತ ಸೊ ಇನ್ನೇನು ತೆಗಿಂದು ತಿಕ್ಕದ ಪಟ್ಟು ಬಂತು ನನಗೆ ನಮ್ಮಲ್ಪ ಅಪ್ಪ ಇನ್ನೇನು ತಿಂದು ತಿಕ್ಕುವೆ ಇದಕ್ಕೆ 8 ರೂಪಾಯಿ ರೂಮಿಗೆ ಬರ್ತಾನಮ್ಮ ಅಣ್ಣಬ್ಬಿ ಲೈಟ್ ಹೋಗಮ್ಮ ನಾನು ಒಂಜಿ ಫಸ್ಟ್ ಶೋರೂಮ್ಗೆ ಹೋಗಿ ನಮ್ಮ ಮನೆ ವಿಶಾಲ ತಗೋತಾನೆ ನಮ್ಮ ಬಂದು ಹೊಸ ಗಾಡಿ ಬರೋದು ಅಪ್ರೆಲ್ಲ 457 RS ಸೊ ಅವು ನಮ್ಮ ಬಕ್ಕಿಂಗ್ ಟೈಮ್ ಡ್ರೀಮ್ ಇತ್ತಿದ್ದು ಅನ್ ದೆಪ್ಪುಡು ಲೋನ್ ಮಾತಾಡ್ತಿದ್ದಂಡು ಸೊ ಈಗ ಲೋನ್ ಮಾತಾಡ್ತು ಇನಿ ಪಡಿ ಬುಕ್ ಅಂತಾನೆ ಎಲ್ಲ ತಿಕ್ಕು ನಮಗೆ ರಿಜಿಸ್ಟ್ರೇಷನ್ ಮಾತಾಡ್ತು ಸೊ ಫಸ್ಟಿಗೆ ನಮ್ಮ ಶೋರೂಮ್ಗೆ ಹೋಗಿ ಫಸ್ಟ್ ಒಂಜಿ ಕ್ಯಾಬ್ ಬುಕ್ ಬಂದಿಲ್ಲ ಮುಲ್ಪ ಶೋರೂಮ್ಗೆ ಹೋದ್ರೆ ಬುಕ್ಕ ಓಣಲೆ ಎಡ್ಡೆ ಪ್ಲೇಸ್ಗೆ ಹೋಗಿ ಅರಮನೆ ವಿಧಾನಸೌಧ ಬುಕ್ಕ ಲಾಲ್ಬಾಗ್ ಚೂರು ಪ್ಲೇಸಿಗೆ ಹೋಗಿ ಬುಕ್ಕದಾದ ಪುಂತುಕ ಇತ್ತು ನಮ್ಮ ರೂಮಿಂದ 10 ಗಂಟೆಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಗ ದಾದಾ ಬಂದ ಇದ್ದ ನಮ್ಮ ಸೊ
ದಾದಾತುಂಡ. ಸೊ ಫಸ್ಟಿಗೆ ನಮ್ಮ ಡಿಮಾರ್ಟ್ಗೆ ಹೋಗಿ ಫಸ್ಟಿಗೆ ಬ್ಯಾಂಗ್ಳೂರ್ ಹತ್ತು ಬ್ಯಾಂಗ್ಳೂರ್ ಡಿಮಾರ್ಟಿಗೆ. ಸೊ ಡಿಮಾರ್ಟಿಗೆ పోయి ನಮ್ಮ ರೂಮ್ ಇಪ್ಪಿನಲ್ಪ ಸಾಂಬಾಯಿ ಕಂಫರ್ಟ್ ఉంది. ಎಡೆಂಡು ರೂಮು 3000ಗೆ ನಾನು ಹೋಯ್ತೊಂದು ಬರ್ಪನೇನು ಅದು ಗೀತೆ ಇದ್ದು ಕಾಲು ಗಡ್ಡಿಂದ ಬರ್ಸಿ ಎಂಕಲ್ ಬತ್ತು ನಾನು ಉಪ್ಪದ್ರ ಚಿಕ್ಕನವಾದ ಕೊಬ್ಬು ನೆಂಟ್ಲಿದ್ದು ಓಯ್ ಯಾವ್ದವು ಪರ್ಚೇಸ್ ಮಾಡ್ತಾ ಬಂತ ಆಂಟಿ. 10 ಗಂಟೆಗೆ. ಸೊ 10 ಗಂಟೆಗೆ ಗಾಡಿ ಬರ್ಕೊಂಡು 10 ಗಂಟೆಗೆ ಗಾಡಿ ಬರ್ತದೆ. ನಮ್ಮ ಒಂದು 2 ಐಟಮ್ ಬಂದ ಬೈಕಿಗೆ. ಸೊ ಎಂತ 570 670 ನೋಡಿ ನಾವು ದೂರ ಬಂಡೈತೆ. ಫಸ್ಟ್ ನಮ್ಮ ಕಡೆ ಡಿಮಾರ್ಟ್ ಅಂಡು ಡಿಮಾರ್ಟ್ ಹಿಡ್ದಿತ್ತೆ ಸೀದಾ ನಮ್ಮ ಕಾರ್ ಡ್ರೈವರ್ ಬೇರೆ. ಸೊ ಕಾರ್ ಕ್ಯಾಬ್ ಬಂತದ ಮುಲ್ಪಾಡ್ದು ನಾವು ಗಾಡಿದ ಶೋರೂಮ್ಗೆ ಹೋಗಿ ಅಲ್ಪ ಬುಕ್ ಅನ್ಪೇರಂಡು ಅಲ್ಪ ಅಡ್ದು ತುಕೈತೆ ಬನಶಂಕರ್ ಇಟ್ಟಿಲ್ಲ ಕೋಡೆ ನೈಟ್ ಬಿದ್ದಾಡ್ದ ಅಂದ KTM ಶೋರೂಮಲ್ಲಿ ತೊಗೊಂಡು ನಮ್ಮ ಶೋರೂಮ್ ಅಲ್ಪ ಕಿಯಾ ಅವ ಮೂಲಂತೂ ನಾವು ಶೋರೂಮ್ಗೆ ಹೋಯ್ತು ಅಮ್ಮಲ್ ಗಾಡಿ ತಗೊಳ್ಳಿ ಮಾರ ಹೆಂಗೆ ಚಂದ. ಯಾಸ್ ಮಲ್ಪ ಅಪ್ರಿಲಿಯಾ 660 ಉಂಡು ತಂಡೋರು. ಸೊ ತೋಲಿ 660 700cc ಬರ್ಕೊಂಡು ಒಂದು ಸ್ವಲ್ಪ ಒಂಜಿ ಪಂಡಲ್ ದೆಪ್ಪುಗ ಒಂಜಿ ಸಲ ಇಂಚಿನ ಗಾಡಿ ಅಂಡಲ್ ದೆಪ್ಪು ನೆನೆ ಒಂಜಿ ಇಂದು ಗಾಡಿ ಬರ್ಪುಂಡು ಅವಾಗ ಓ ಮೂಲುಂಡು ಇಂದೆದ ಕೈತಲ್ ಅಂತೀರೆ ಇಂಚಿನ ಗಾಡಿ ಒಂಜಿ ದೆಪ್ಪುಗ. ಸೊ ಸೇಮ್ ಕಲರ್ ನಮಗೆ ಈ ಗಾಡಿ ಬರ್ಪಣೆ. ಅಡ್ಡೆ ನಂದು PPF ಮನ್ಪಂಡ ಲಕ್ಕ ತೋಜಿನ ಗಾಡಿ GP ಎಡಿಷನ್. ಸೊ ನಮ್ಮ ಟ್ರ್ಯಾಕ್ದ ರೇಸ್ದ ಮಾತ ಒಂದು ನಮ್ಮ ಬುಕ್ಕೊಂದು ಡಿಫ್ರೆಂಟ್ ಇಂಜನ್ ಮೂಲ ಅಪ್ರಿಲಿಯಾ ಅಂತ ಬರ್ಕೊಂಡು ಫುಲ್ ಸೈಕ್ ಆತಂದು ಗಾಡಿ. ಎಸ್ ಬಾವ ಟೆಸ್ಟ್ ಡ್ರೈವ್ ಅಂತಲ್ಲಿ ರೀ ಹೋಯ್ರಿ ಬಾಬ ಅಪ್ಪು ಅಪ್ಪ ಬುಲ್ತುರೇಗ ಸೀದಾ ಬರ್ಬಿಡೆ.
ಮೊದಲು ಇಂಚೆ ಅಂದಿಲ್ಲಿ ಸರ್ತಾ ಇಲ್ಲವಾ ಇಂಚೆ ಹಿಂಗೆ ಇಂಚದಿಲ್ಲ ಅದತ್ತು ಹಾಂ ಚೂರು ಬಿರಾದಿಲ್ಲವಾ ಮೊದಲು ಬೈಕ್ ಡೆಲಿವರಿ ಅಂತಂದು ಓ ಯಸ್ ಇತದಾದ ಬಂಡ ನಮ್ಮ ಪ್ಲ್ಯಾನ್ ದಾಲೆಜ್ಜಿ ನಮ್ಮ ಡ್ರೈವರ್ ಸರ್ ಸೊ ನಮ್ಮನಿತ ಲಾಲ್ಬಾಗ್ಲೆ ತಗೋಬೇರು ಅಲ್ಪಾರ್ದು ನಮ್ಮ ತುಕ ಲಾಲ್ಬಾಗ್ ಫಸ್ಟ್ போய் ஆண்டு பைக்த லோன் மாதம் பார்த்துருந்தாண்டு எல்லா பையாக டெலிவரி நமக்கு ஸோ K70 ಬಂಟ್ವಾಳ ರಿಜಿಸ್ಟ್ರೇಷನ್ ಗಾಡಿ ಮಂತನೆ ಇತ್ತೆ ನಮ್ಮ ಬಂಟ್ವಾಳಗೆ ಫಸ್ಟ್ದ ಗಾಡಿಂದು ಪೋಯ್ತೆ ನಮ್ಮ ಲಾಲ್ಬಾಗ್ ಪೋಯ್ ನಂದಿ ಹಿಲ್ಸ್ ಎಲ್ಲ ಎಸ್ ನಮ್ಮ ಐತೆ ದೂರ ಬಂಡ ಫಸ್ಟ್ಗೆ ಬನ್ನೇರುಘಟ್ಟೆಗೆ ಬಂದಿಲ್ಲ ಫಸ್ಟ್ ಒಣ ಸಂತೋಲ್ಲ ತೆಲ್ತದು ಅಮ್ಮ ಅನ್ನೋದಿಲ್ಲ ಬನ್ನೇರುಘಟ್ಟೆಗೆ ಬಂದಿಲ್ಲ ಸೊ ಬನ್ನೇರುಘಟ್ಟದ ತೂಕ ಅದ ನಮ್ಮ ಡ್ರೈವರ್ ಓಡಿಲು ತಗೋಬೇರೆ ಅಡೆ ಪೋಯಿ ಬನ್ ಅವು ನೀಟ್ ನಾ ಬೊಪ್ಪ ಅಂತ ಲೆಕ್ಕ ಅವು ಬೈಯಾಗದೆ ತಂದು ನೆಕ್ಕ ಕೋರಿ ಮಧ್ಯಾಹ್ನದ ತೊಂದರೆ ಮಧ್ಯಾಹ್ನದ ಒಂದು ಕಾರ್ದಲ್ಲ ಇರ್ತು ಡಿವದ ಡಿಕ್ಕಿದ ಇರ್ತದೆ ಎಲ್ಲಿ ಹೋಗ ರಾತ್ರಿ ಹೋದ್ ಇಲ್ಲಲ್ದ ಹೊಂಜಿಲ್ಲ Deton, engkain natin. Taas, marpili ka man, please.